ಹಾಯ್ ಫ್ರೆಂಡ್ಸ್, ಇನಿ ನಮ್ಮ ಹೊನ್ನವರೆಗೆ ಪೋಂದುಲ್ಲ ದಾಯ್ ಪಂಡ ಶರಾವತಿ ಬ್ಯಾಕ್ ವಾಟರ್ ಬೋಟ್ ರೈಡ್ ಮನ್ಪೇರ ಬಾಲೆ ಪೋಯಿ ಫ್ರೆಂಡ್ಸ್. ಫಸ್ಟ್ ಬ್ಲಾಗ್ ಯಾಮ್ ಅಂತಂದಿಲ್ಲ ಐತ ನಮ್ಮಿಡ ಬೈದ ಓಡ ಫ್ರೆಂಡ್ಸ್. ನಮ್ಮೇನಿ ಹೊನ್ನವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ರೈಡ್ ಮನ್ಪೇರ ಇದ ಓ ಬೋಟ್ ಒಂದಿಲ್ಲ ತೂ ಒಂದಿಲ್ಲ ಬಲ್ಲೆ ಫ್ರೆಂಡ್ಸ್ ತೂಕ ಅಂದ್ರೆ ಹೌದು ಬೋಟ್ ನಮ್ಮ ಸೆಕೆಂಡ್ ಬೋಟ್ ಬಿಕ ವಾಟರ್ ಮತ್ತು ತೂ ಅಲ್ಲಿ ಹೆಸರು ವಿಷ್ಣು ಮಿಸ್ತಾ ಅಂತ. ನಾನು ಇದೇ ಊರಿನವನು. ಅಂದರೆ ಹೊನ್ನಾವರ ಅಂದರೆ ಈಗೀಗ ಪ್ರೀ ವೆಡ್ಡಿಂಗ್ ಶೂಟಿಗೆ ಫೇಮಸ್ ಆಗೋಗಿದೆ. ಈ ಜನರು ಬೆಂಗಳೂರು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಬರ್ತಾರೆ. ಅಂದರೆ ಈಗ ಹೊನ್ನಾವರ ಫೇಮಸ್ ಪ್ರೀ ವೆಡ್ಡಿಂಗಿಗೆ ಇದೆ. ಜನರು ಆ ಲೊಕೇಶನ್ ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ನೋಡಿ ಈ ಜನರು ಹುಡ್ಕೊಂಡು ಬರ್ತಿದ್ದಾರೆ ಹೊನ್ನಾವರ. ಈಗ ಬೆಂಗಳೂರಲ್ಲೆಲ್ಲ ಹೊನ್ನಾವರ ಅಂದರೆ ಫೇಮಸ್ ಆಗೋಗಿದೆ. ಎಲ್ಲರೂ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಲೊಕೇಶನ್ಗೆಲ್ಲ ಬರ್ತಾರೆ, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡ್ತಾರೆ. ಆದರೆ ಈಗ ಕೆಲವೊಂದು ಪ್ಲೇಸಸ್ ಈಗ ಓಪನ್ ಇಲ್ಲ ನಮ್ದು. ಹೀಗೆ ಆ ಕೇರಳ ಲೊಕೇಶನ್ ಎರಡು ಕಡೆ ತೆಂಗಿನ ಮರ ಇರುವಂಥದ್ದೆಲ್ಲ ಓಪನ್ ಇಲ್ಲ. ಅದು ಮುಂದೊಂದು ದಿನದಲ್ಲಿ ಓಪನ್ ಆಗ್ಬೋದು, ಅದೊಂದು ಭರವಸೆ ಇದೆ ನಮಗೆ, ಮುಂದೊಂದು ದಿನದಲ್ಲಿ ಓಪನ್ ಆಗ್ಬೋದು ಅಂತ ಅಷ್ಟೇ. ಥ್ಯಾಂಕ್ ಯು. ಊರಿದೆ ಕಾಲೇಜ್ ಆಗಲಿಕ್ಕೆಲ್ಲ ಅಲ್ಲಿಂದ ಪಾಸ್ ಆಗಬೇಕಾದ್ರೆ ಈ ಬೋಟಿಗೆ ಅಲ್ಲೇ ಬರುತ್ತೆ. ಈ ಸಣ್ಣ ಸಣ್ಣ ಬೋಟಿಗೆಲ್ಲ ಅದು ಕರ್ಕೊಳ್ಳೋ ಶಕ್ತಿ ಇರೋಲ್ಲ. ಅವ್ರು ಜೀನ್ಸ್ ಪ್ಯಾಂಟ್ ಮತ್ತೆ ಶೂಸ್ ಎಲ್ಲ ಹಾಕೊಂಡಿದ್ರು. ಕ್ರಿಶ್ಚಿಯನ್ಸ್ ಮದುವೆಗೆ ಹೋಗಿ ಸಣ್ಣ ಹುಡುಗ ಒಂದು 23 ಈಗ ನಿಂತ್ಕೊಂಡು ಬರ್ತಾ ಇದ್ರು ಹುಡುಗರು. ಒಂದು ಪಲ್ಟಿ ಹೊಡೆದ ಕೆಳಗಡೆ ಹೋದನ್ ಮೇಲೆ ಬಂದೆ. ಊರಿನವರೇ ಹೊರಗಡೆ ಅದಕ್ಕೆ ಇಷ್ಟು ಬಂದಾಗಿದೆ. ಅವಾಗಂದ್ರೆ ಬೋಟಿಗೆಲ್ಲ ಲೈಸೆನ್ಸ್ ಇಲ್ಲ, ಇನ್ಶೂರೆನ್ಸ್ ಲೈಸೆನ್ಸ್ RC ಏನಿಲ್ಲ. ಈಗೆಲ್ಲ ರೆಡಿ ಆಗಿದೆ. ಅದಕ್ಕೋಸ್ಕರ ಈಗ ಎಲೆಕ್ಷನ್ ಬಂತಲ್ಲ, ನಮ್ದಲ್ಲಿ ಇದು 2 ವಿಧಾನಸಭಾ ಕ್ಷೇತ್ರ ಬರ್ತದೆ. ಹಳ್ಳಿ ಕುಮಟಾಕ್ಕೆ ಬರ್ತದೆ, ಅಂತದ್ದು ಪಟ್ಟಣ ಪಂಚಾಯತ್ ಅಲ್ಲಿ ಇದು ಭಟ್ಕಳಕ್ಕೆ ಬರ್ತದೆ. ಅದು ಪಟ್ಟಣ ಪಂಚಾಯತ್ ನಮ್ದು ಕುಮಟಾಗೆ ಬರ್ತದೆ. ಅದಕ್ಕೋಸ್ಕರ ಅಲ್ಲಿ ಮುಂದೆ ಹೋಗೋದು ಬಂದ್ ಮಾಡಿ ಓಪನ್ ಮಾಡ್ಬೋದಾ ಅಂತಲ್ಲ? ಆಗ್ಬಹುದು. ಏನು ಯಾವ MLA ಏನ್ ಮಾಡ್ತಾರೆ ನೋಡ್ಬೇಕು. ಫ್ರೆಂಡ್ಸ್ ಇದ ನಮ್ಮ ವಾಟರ್ ಕುಲ್ಲುದ ತೋಲಿ ವಾವ್ ಬೋಟ್ ಅಂತೂ ಸೂಪರ್ ಉಂಟು ಫ್ರೆಂಡ್ಸ್. ತೂಲಮೂಲ್ ಬಿನ್ನರ್ ಮಾತ ಬೈದರ್ ಬೋಟ್ ಕುಲ್ಲುದೇರೆ ನಮ್ಮ ಮಾದ ಫ್ಯಾಮಿಲಿ ಬೈದ ಪಂಪ್ ಸ್ಟಾರ್ಟ್ ಆದ ಬೋಟ್ ದ ಕಲಗೇರುತ್ತೆ. ಓ ವಾವ್
ಫ್ರೆಂಡ್ಸ್ ಇದು ನಮ್ಮ ಕೊಕೊನಟ್ ಟ್ರೀ ಇವಾಗ ಅಂತ ಗೆತ್ಯ ಕೊಕೊನಟ್ ಟ್ರೀ ಇಂದ ಫಸ್ಟ್ ಕೊಕೊನಟ್ ಟ್ರೀ ಕೊಕೊನಟ್ ಬನಾನಾ ಬುಕ್ ಕೊಕೊನಟ್ ನೇಲ್ಪದೆ ಆತಾ ಬಾಟಲ್ ಲೊಟ್ಟಿಗೆ ಒಂದ ಬೋಡು प्री वेडिंग शूट कैमरामैन हैप्पी मैरिड मस्त प्री वेडिंग शूट पोज मत करो फोटो देता हूँ फुल कॉलेज यूनिफॉर्म सेम ಮಕ್ಕರಂಡು ಏರೋಪ್ಲೇನ್ ಹೋಗ್ತೀನಿ ಏರೋಪ್ಲೇನ್ ಮಾವಿನ ಕುರುವಾಗ ಐಲ್ಯಾಂಡ್ಗೆ ಬೈದ ತುವಾಲಿ ಫುಲ್ ನಿಕ್ಲೆ ತೋರಿಸ್ಪವ ನಾನು ಪಂಡಲ ನೆಕ್ಸ್ಟ್ ಪ್ಲೇಸ್ ಹೋಗುನು ಅವೇ ಪ್ಲೇಸ್ ನಾನು ಪಣ್ಣೆತ್ತೆ ಮಾವಿನ ಕುರುವ ಆ ಬೋರ್ಡ್ ಒಂದು ಡಿಜೆ ಮತ್ತು ಡ್ಯಾನ್ಸ್ ಮಾಡ್ತಂದು ಲೇರು ಲತ್ತು ಸಾಂಗ್ ಇಚ್ಚದ ಮೊಬೈಲ್ ಇದ್ದಿಲ್ಲ ಅಲ್ಲ ಡಿಜೆ ನಾವು ಡ್ಯಾನ್ಸ್ ಮಾಡ್ತದಲ್ಲ ಯಾರ ತಕ್ಕಲ್ಲ ಡ್ಯಾನ್ಸ್ ಅಂತದಲ್ಲ ಅಬೇ ಐಟಮ್ ಫ್ರೀ ಅವಳಂಗೆ ಫ್ರೀ ಶೂಟ್ ಅವಳು ಅವಳ ಮಾತು ಅವಳ ಕ್ಯಾಮರಾಮನ್ ಇದ್ದಾರೆ ತಾರಿಗೆ ಬರ್ತೀನಿ ಕ್ಯಾಮರಾಮನ್ ಆ ಫೋಟೋ ಇದ್ದಾನೆ ಅಲ್ಲಿ ಫ್ರೆಂಡ್ಸ್ ಅವ್ರು
బగ్గుతుండు అది చూలే అవి విత్ బోట్ డాష్ అండ్ ఉండేది వచ్చినమంటే సుట్టు టికెట్టు ఎక్కి టొక్కు పుల్లెట్టు సందుల మందు కోసం ఎతుకుతాంటే రోడ్డు షీరు గట్టుకొని చెడు వీరు మెరిసినట్టు పొట్లం గట్టిన బిర్యానీకి పొట్టు బిల్ల పెట్టినట్టు మీద నిలుకోను మావ సుఖదాగక చక్కరొచ్చరు మావ లెక్క దుంకుతుంటెరో ఆ సందమావ చుమ్మి సిక్కుకుందిరో నాలుగు మావ నాగం చేసిందిరో నాగం చేసిందిరో నాగం చేసిందిరో నాగం చేసిందిరో ಪ್ರೀ ವೆಡ್ಡಿಂಗ್ ಶೂಟಿಂಗ್ ಇಲ್ಲಿಂದೆಲ್ಲ ಬರ್ತಾರೆ ಇನ್ನು ಲೋಕಲ್ ದೂರದಿಂದ ಅಲ್ಲಿಂದೂ ಬರ್ತಾರಲ್ಲ ಓ ಇದಕ್ಕೆ ಅದೇ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಹಾಂ ಹಾಗಾಗಿ
ಒಂಜಿ ಗಂಟೆದ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಎಂಚೆದ್ದು ಮಾಜರೆಗ ಸೂಪರ್ 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 ನಿಕ್ಕೆಂಚೆದ್ದು ಸೂಪರ್ ಇರೆಗ ಸೂಪರ್ ಇರೆಗ ಸೂಪರ್ ಇರೆಗ ಸೂಪರ್ ನೆಕ್ಸ್ಟ್ ಜನಲ್ಲ ಇರೆಗ ಎಂಚೆದ್ದು ಅದ ಇರೆಗ ಎಂಚೆದ್ದು ಎಕ್ಸ್ಪೀರಿಯನ್ಸ್ ಸೂಪರ್ ಅವ ಬಲ್ಲ ಇತ್ತವ ನಿಕ್ ಎಂಕ ಸೂಪರ್ ನಿಕ್ ಎಂಕಲ ಸೂಪರ್ ಮಾಜರೆಗ ಸೂಪರ್ ನಿಂದ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ನಮ್ಮೊಂಜಿ ಒಂದು ಫ್ರಿಜ್ ಲೆಕ್ಕ ಒಯ್ದ ಮರಾಠಿ ಮಂತಿನ ಫ್ರಿಜ್ ಉಂಡು ಫುಲ್ ಶೇಕ ಉಂಡು ಹುಡುಗ ನಮ್ಮದು ಮಸ್ತ್ ಬೋಟ್ ಉಂಡು ಮಸ್ತ್ ಉಂಡು ಅಂತ ರಡ್ಡು ಬೋಟ್ ಉಂಡು ಬುಕ್ಕ ಫಿಶಿಂಗ್ ಬೋಟ್ಸ್ ಉಂಡು ಮರಾಠಿ ಮಂತಿನ ಹುಡುಗ ಫುಲ್ ಮತ್ತೊಳ್ಳೆರು ಬರ್ತೀನಿ ನಮ್ಮ ಫ್ಯಾಮಿಲೀಸ್ ಫ್ರೆಂಡ್ಸ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ರೈಡ್ ಮಾಡ್ತಾರೆ ಸೂಪರ್ ಇತ್ತು ಬೋಟಿಂಗ್ ರೈಡ್ ಅಂತ ಮಸ್ತ್ ಬಡ ಇತ್ತು ಅಂತ ನಮ್ಮ ಸಾಗರ್ ಕ್ಲಾಸಿಕ್ಸ್ಗೆ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಒನಸುಂಜರ ಬೈದ ಐಟಮ್ ಸೂಪರ್ ಉಂಡು ಸೂಪರ್ ಬಡ ಸೂಪರ್ ಐತ ಕೇನ್ಕ ಬೇತೆಗ್ರೆ ಎಂಚ ಎತ್ತಿನದು ಒನಸ್ ಏರಂಡಲ್ ಬಲೆ ಸನತನ ಬಲೆ ಇದು ಸನತನ ಕೇನ್ಕ ಎಂಚ ಎತ್ತಿನದು ಒನಸ್ ಮತ್ತೆ ಎಂಚ ಎತ್ತಿನ ಇದು ಇಡಿಗೆ ಬರಿಯರ ಬಣ್ಣ ಯಾನತ ನಾಡ್ನಿ ಅವ ಕ್ರೆಡಿಟ್ ಏರೆ ಬೋರ್ಡು ಅವೇ ಇರಲ್ಲ ನಾಡಿ ಕ್ರೆಡಿಟ್ ಎಂಕ ದಿಕ್ಕೊಡು ಇತ್ತೆ ನಿಕ್ಕಲಿ ಎಂಕ ಪನೋಡು ಎಂಚ ಉಂಡು ಎನ್ನ ಚಾಯ್ಸ್ ಎಂಚ ಇತ್ತಂದ್ರೆ ಸೂಪರ್ ಇತ್ತು ನಿಕ್ಕೆಂಚ ಅಂದ್ರೆ ಸೂಪರ್ ಇತ್ತು ರೋಟಿಯರ ಕಡಾಯಿ ಸೂಪರ್ ಸೂಪರ್ ಈಗ ಫ್ರೆಂಡ್ಸ್ ಎಂಚನ ಎಂಕಲ ಸೂಪರ್ ನಿಗುಲ್ಲ ಇಡಬಲ್ಲೆ ಟ್ರೈ ಮನ್ಪಿಡುತ್ತೆ ಶರಾವತಿ ಬೋಟಿಂಗ್ ಮತ್ತೆ ಬತ್ತಿದ ಇತ್ತ ನಮ್ಮ ಪೋಯ್ ಬೇತ ಓಡೆ ಪೋರಂಡು ಕೇನ್ಕಿತ್ತ ಪೋಯ್ ನಮ್ಮ ಬಲ್ಲೆ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟ ಆಯ್ತು लाइक शेयर कमेंट कर ले सब्सक्राइब कर ले पक्का बेल आइकन कर ले बाय।